ಎಚ್ಡಿ ಕೋಟೆ ತಾಲೂಕಿನ ಆನಗಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಅಂಬೇಡ್ಕರ್ ಸೇನೆ ಸಮಿತಿ ವತಿಯಿಂದ ಭೇಟಿ ನೀಡಿ ಮಕ್ಕಳಿಗೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಮಹಾದೇವ ಸ್ವಾಮಿ ಕೋಟೆ ಮತ್ತು ಪದಾಧಿಕಾರಿಗಳು ಹಾಗೂ ಆನಗಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಸೋಮಣ್ಣ ಇವರುಗಳ ಸಮ್ಮುಖದಲ್ಲಿ ಮಕ್ಕಳಿಗೆ 15 ಚೇರುಗಳನ್ನು ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಆನಗಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಸೋಮಣ್ಣ ಮಾತನಾಡಿ, ಈ ದಿನ ಅಂಬೇಡ್ಕರ್ ಸೇನೆ ತಾಲೂಕು ಸಮಿತಿಯಿಂದ ಅಂಗನವಾಡಿ ಮಕ್ಕಳಿಗೆ ಚೇರು ವಿತರಣೆ ಮಾಡ್ತಾ ಇರುವುದು ಖುಷಿಯ ವಿಚಾರವಾಗಿದೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಹೋರಾಟದ ಜೊತೆಗೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ ಎಂದರು। ಅಂಬೇಡ್ಕರ್ ಸೇನೆಯು ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಹೆಮ್ಮರವಾಗಿ ಬೆಳೆಯಲಿ ಎಂದು ಆಶಿಸಿದರು। ಚೇರ್ ವಿತರಣೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸೋಮಣ್ಣ, ಗ್ರಾಮದ ಯಜಮಾನರಾದ ಜವರಾಜು, ಮುಖಂಡರಾದ ಗೋಪಾಲಯ್ಯ, ಅಂಬೇಡ್ಕರ್ ಸೇನೆ ಸಮಿತಿಯ ತಾಲೂಕು ಅಧ್ಯಕ್ಷ ಮಹಾದೇವ ಸ್ವಾಮಿ ಕೋಟೆ, ಪ್ರಧಾನ ಕಾರ್ಯದರ್ಶಿ ಗಣೇಶ್ ಅನಗಟ್ಟಿ, ಖಜಾಂಜಿ ಹೆಗಡಾಪುರ, ವಿಶ್ವ ಚಿಕ್ಕಣ್ಣ, ಸದಸ್ಯರುಗಳಾದ ಶಿವು, ಶೀರನಹುಂಡಿ, ಯೋಗೀಶ್ ಜಕ್ಕಹಳ್ಳಿ, ರಂಗಸ್ವಾಮಿ ಕೂಲ್ಯ, ಮಾದೇಶ್ ಹುಲಿಕುರ, ಅಂಗನವಾಡಿ ಕಾರ್ಯಕರ್ತೆ ಯಶೋಧ ಹಾಗೂ ನಾಗಮ್ಮ ಇದ್ದರು। ವರದಿ ಮಲಾರ ಮಹಾದೇವ ಸ್ವಾಮಿ। ಇಷ್ಟೊತ್ತನಕ ನಮ್ಮ ಅಂಬೇಡ್ಕರ ಸೇವಾ ಸೇನೆಯ ಅಧ್ಯಕ್ಷರಾದಂಥ ಮಾಧವಸ್ವಾಮಿಯವರು ನಮ್ಮ ಗ್ರಾಮದ ಬಂಧುಗಳಿಗೂ ಮತ್ತು ಸಂಘದ ಪದಾಧಿಕಾರಿಗಳಿಗೆಲ್ಲ ಸ್ವಾಗತವನ್ನು ಕೋರಿದ್ದವರಿಗೆ ಮೊದಲು ಸ್ವಾಗತವನ್ನು ಕೋರುತ್ತಾರೆ। ಹಾಗೆಯೇ ನಮ್ಮ ಆನಗಟ್ಟಿ ಗ್ರಾಮದ ಅಂಗನವಾಡಿ ಕೇಂದ್ರಕ್ಕೆ ಪುಟ್ಟ ಮಕ್ಕಳಿಗೆ ಒಂದು ಚೊಕ್ಕವಾದಂಥ ಒಂದು ಚೇರ್ನ ವ್ಯವಸ್ಥೆಗಳನ್ನು ಕೊಡುಗೆಯಾಗಿ ಕೊಡೋಕ್ಕೆ ಬಂದಿರತಕ್ಕಂಥ ತಮಗೆಲ್ಲ ವಂದಿಸಿ, ಈ ಅಂಬೇಡ್ಕರ್ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ನಡೀತದೆ ಅಂದರೆ ಅದು ಪರಿಪೂರ್ಣವಾಗಿ ಒಬ್ಬ ಜೀವನಕ್ಕೆ ಹತ್ತಿರವಾದಂಥ ಒಂದು ಕೊಡುಗೆ ಅಂತ ಹೇಳ್ಕೊಬೋದು। ಆದರೆ ಆ ಒಂದು ಬೆಳವಣಿಗೆಗಳನ್ನು ಪ್ರತಿಯೊಬ್ಬರು ಕೂಡ ಅದನ್ನ ಬೆಳೆಸಬೇಕು। ಆದರೆ ಯಾರೋ ಬಂದರು ಯಾರೋ ಕೊಟ್ಟರು ಅದನ್ನ ಹಾಳು ಮಾಡೋದಲ್ಲ, ನಾವು ಅದನ್ನು ಪೂರ್ವಕವಾಗಿ ಈಗ ನಾವು ಅವರು ಈಗ ಹತ್ತಿಕೊಟ್ಟಿದ್ದಾರೆ, ನಾವು ಇದನ್ನು ನಾವು ಇನ್ನೊಂದನ್ನು ನಾವು ಉತ್ಪತ್ತಿ ಮಾಡೋಂಥ ಮಟ್ಟಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸಿಬ್ಬಂದಿಗಳು ಕೂಡ ಕೆಲಸ ಮಾಡ್ಕೊಂಡು ನಮ್ಮಲ್ಲಿ ಇದನ್ನು ಪ್ರಗತಿಯಾಗಿ ಈಗ ಇರ್ತಕ್ಕಂಥ 14 ಮಕ್ಕಳು ಅಂತಕ್ಕಂಥದ್ದನ್ನ ಮುಂದೆ ಆ ವರ್ಷದಲ್ಲಿ ಅದು 20 ಮಕ್ಕಳು 30 ಮಕ್ಕಳಾಗಿ ಹೆಚ್ಚಿಗೆ ಆಗೋಂಥ ಒಂದು ವ್ಯವಸ್ಥೆಗಳ ಅನುಗುಣವಾಗಿ ಹೋಗೋಂಥ ವ್ಯವಸ್ಥೆಗಳನ್ನು ಕೂಡ ಆಗಲಿ ಅಂತಂತೇಳಿ, ಮತ್ತು ನಮ್ಮ ತಾಲೂಕು ಸಮಿತಿ ಇಷ್ಟು ಒಂದು ಜವಾಬ್ದಾರಿ ಇರೋಂಥ ಕೆಲಸಗಳನ್ನು ಮಾಡ್ತಾ ಇದೆ। ಅವರಿಗೆ ನಮ್ಮ ಊರಿನ ಪರವಾಗಿ ಮತ್ತು ನಮ್ಮ ಗ್ರಾಮದ ಪರವಾಗಿ ಈಗ ಇನ್ನೂ ಒಳ್ಳೆಯ ಕೆಲಸಕ್ಕೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ಕೊಟ್ಟು ಅವರು ಇನ್ನೂ ಕೂಡ ಸಂಘಟನೆ ಉತ್ತಮವಾಗಿ ಬೆಳೀಲಿ, ಮತ್ತು ಅದು ಇನ್ನೂ ಕೂಡ ಹೆಮ್ಮರವಾಗಿ ಬೆಳೆದು ಈ ಮಕ್ಕಳಿಗೆ ಮತ್ತು ಆ ಜನಕ್ಕೆ ಒಂದು ಕೊಡುಗೆಯಾದಂಥ ಒಂದು ಉದಾರವಾದಂಥ ಒಂದು ನೀತಿ ಪಾಠಗಳನ್ನ ಹೇಳ್ತಾ ಒಂದು ಕಾರ್ಯಕ್ರಮನ ಮಾಡ್ಕೊಬರ್ತಿದ್ದಾರೆ। ಅವರಿಗೆ ವಂದನೆಗಳನ್ನ ಹೇಳ್ತಾ ನನ್ನ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲ ಒಂದು ಮಾತನ್ನು ಮುಗಿಸ್ತೀನಿ।